ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನ್ ಅನ್ಸಾರ್ ಇನೋಳಿ. ಸುದ್ದಿ ಉಲ್ಲರಿಪ್ ತೆರುಳು ಕಾಟ ರೆಂಕ್ ಬುದ್ಧಿ ಜೊಲುವೆ ಕೋಶಿಶ್ ಕುತ್ತಾರೆ ಕುರ್ನಾಟಕ ನಡ್ನತ್ತು ತೆರು ಸುದ್ದಾಕ್ರೆ ಲೇಸ್ ಪಕ್ಷಕ್ಕೆ ಲಾಭತ್ತು ತನಿಖೆ ಸಂಸ್ಥೆ ಬಿಜೆಪಿಗೆ ಎದುರಾಯಿತು ಮುಂಡಿತ್ತು ಪ್ರಶಾಂತ ಕಾಜವ ಮಜೀರ್ ಪಲ್ಲ ಜಂಕ್ಷನ್ ನಡ್ನತ್ತು ಸೀತಾ ಮಾಟ್ ಕಟ್ವಾನ ತೊಡಕத்தில் ಜಾಲ್ಸ್ ದೇರ್ಲಗಟ್ಟಲು ತೋಟಂಗಿತ್ತು ಟೆಸ್ಲಾ ಆಟೋ ಎಲೆಕ್ಟ್ರಿಕಲ್ ಕಾರ್ ಬೈಕ್ ಇನ್ನೆಂಕು ಕೊಸಿಯೇ ಕೊಸಿ 10 लाख ಫಲತೆ ತೈನಡ್ರ ಆಲ್ಚನ ಸಚಿವ ಕೊಟ್ಟು ತೊಡಕ ಆಲ್ಮಾರ್ಗ್ ಎದುರಾಯಿ ದರ್ಬಾರ್ ಬಿಜೆಪಿ ಎದುರಾಯಿತು ಕಾಂಗ್ರೆಸ್ ಪೆಂಡಿಂಗಲ್ಲಿ ಪ್ರತಿಭಟನೆ ಮಕ್ಕಳ ಸಾಧನೆಗೆ ಸಿಬಿಎಸ್ಇ ಇನಾಮ್ ತೊಡಗಿತ್ತು ಕೋಣಾಜ ಮೊರಾರ್ಜಿ ದೇಸಾಯಿ ಸ್ಕೂಲ್ ಎವಡೆ ನೋಕೆಂಗು ತೆರ್ರವರ್ಗಡೆ ಕಾಟ ಇದ್ರೆ ನೋಕಿ ನೋಕಿ ಬೆಡ್ನಿ ಪೋಯಿರು ಆಲ್ಮಾರ್ಗೆ ಎಂದು ಚೊಂದೆಂಗು ಉಡೆ ನಾರಿತ್ತು ಪೊಟ್ಟಿರದಲ್ಲಂಟು ಬೇರೆ ಬೇರೆ ಸೀಕ್ ಬಂದಂಟುಂಡು ಅದೆಲ್ಲ ತೊಕ್ಕೋಟ್ರೆ ಕುರ್ನಾಡ್ ತೋಲು ತೆರ್ರವರ್ಗಡೆ ಕಾಟ ಉಂಡು ಅಂಗನೆತಿಗೆ ಗೊತ್ತು ಇಡ್ರವರು ಎಡ್ಕ್ರೆ ಅದೇ ಫಲವರು ಆಲ್ಮಾರ್ಗೆ ಜಾಗೃತಿ ಹಾಕ್ರೆ ಲೇಸ್ ನಡ್ನತ್ತು ಉಳ್ಳಾಲ ತಾಲೂಕು ಅಡಿಲ್ ಬಂಡೆ ಚಮ್ಮೆ ತೇರು ಕಾಟತೆರಾಸಿಲು ಮುಂಗಿತು ನಾರಿಪೊಟ್ಟೂರು ಅದಲು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಐಟಿ ಕಂಪನಿ ಮೈಕಾಲ ಯೂನಿವರ್ಸಿಟಿ ಬೋಲ್ತೆ ರಾಯತ್ತೆ ಉಯರ್ಚತ್ತು ತೇರು ಕಾಟದಾಯಿ ಸಂಸ್ಥೆಯ ನಡುತ್ತೆ ತೇರು ನಾರಿಪೊಟ್ಟೂರದಿಲು 6 ಬ್ಯಾನಂಟಾಯಿರು ಆಲ್ಮಾರು ಅವ್ವ ಅಂಗಡಿ ಹೋಟೆಲ್ ಅಲ್ಲಾಂಟು ಬಾನ್ಯತೆ ಜಾಗೆರೆ ಕಾಟ ತೆರೂರೆ ಅರ್ಗಲು ಎರ್ನಿತ್ತು ಕೈ ಕಲ್ಗೆಂಟುಲ್ಲಾರು ಅಂಗನಾಯದಿಲು ಉಡೆ ಎತ್ತರ ಜಾಗ್ರತೆ ಹಾಕ್ರೆ ಲೇಸ್ನ ಆಕೆಂಗುಂ ಪೊಟ್ಟಮಾರ್ಗು ಬುದ್ಧಿಪಾಲ್ಕ ಸೊನ್ನೆ ಪೋಲ ಎಂಟುಂಡು ಜಂಡಾಯತಿ ಪೋನಾರು ಡಿಸೆಂಬರ್ 31 ಜನಶಿಕ್ಷಣ ಟ್ರಸ್ಟ್ ಪಿನ್ನೆ ಬೇರೆ ಬೇರೆ ಸಂಘಟನೆ ರಂಗ ಕುತ್ತಾರೆ ಕುರ್ನಾಡ್ಗೋರು ಜಾಗೃತಿ ಜಾತಾಕಿನಾರು ಪಿತ್ಯಾಂಡು ರವೀಂದ್ರ ಶೆಟ್ಟಿ ಉಳುದೊಟ್ಟಿ ತಲೆಮೂಪದ್ ಆಯ್ತಿನ್ನೆ ರೋಟರಿ ಕ್ಲಬ್ ತರಫುಲು ಕುತ್ತಾರು ಪಿನ್ನೆ ಮದನ್ ನಗರದಲ್ಲಿ ಕಾಟತೆ ಗುಡ್ಡೆ ಖಾಲಿ ಹಾಕಿನಾರು ಕುತ್ತಾರು ಮದನ್ ನಗರ ನಾಟೆಕಲ್ಲು ಅಸೆಗೋಳಿ ಇಂಗಂತೆ ಕಾಟತೆ ಗುಡ್ಡೆ ಎಣ್ಣೆ ಜಾಗಿಲು ಗೂಡ್ರಿ ಅಂಗಡಿ ಎಂಚಿ ನಿಂಡುಂತು ಆಯಂಗಿಪ್ಪ ಪಂಡತ್ತೆ ಪೋಲೆಮೆ ತೆರೂರ್ಯಾರ್ಗು ಕಾಟತೆ ಗುಡ್ಡೆ ಇಟ್ಟು ನಾರೋಗು ತೊಡಗಿರು ಇದು ಉಳ್ಳಾಲ ತಾಲೂಕ್ರೆ ಮಾನ ಮರ್ಯಾದಿರೆ ಪರ್ರಾಯತೆ ಮಾತ್ರ ಅಲ್ಲ ಅಂಟು ಫಾರಿನ್ 3 ಕಾಸರು ದಾಕಿಂಡುಂಡು ಅಂಗನಾಯದಲು ಶಾಸಕ ಯುಟಿ ಖಾದರ್ರೆ ಆಲ್ಚನ ಪೋಲೆ ಯಾನಪೋಯ ಪಿನ್ನೆ ನಿಟ್ಟೆ ಯೂನಿವರ್ಸಿಟಿ ಫಾದರ್ ಮುಲ್ಲರ್ ಪಿನ್ನೆ ಕನಚೂರ್ ಆಸ್ಪತ್ರೆ PA ಪಿನ್ನೆ BIT ಕಾಲೇಜ್ ಮಾತ್ರ ಅಲ್ಲ ಅಂಟು ಜನಶಿಕ್ಷಣ ಟ್ರಸ್ಟ್ 300 ಬೆಲ್ಮಾ ಮಂಜನಾಡಿ ಕೊಣಾಜೆ ಕುರ್ನಾಡು ಪಜೀರ್ ಬೋಳಿಯಾರು ಕಿನ್ನೆ ಗ್ರಾಮ ಪಂಚಾಯತ್ ಕೂಡಾಟತಲು ತೆರೂರ್ಯಾರ್ಗು ಕಾಟ ಎರ್ನಿತ್ತು ಗಲೀಜಾಕ್ರೆ ಬುದ್ಧಿಲ್ಲಾತೆ ಆಲ್ಮಾರ್ಗು ಬುದ್ಧಿ ಚೊಲುರೆ ಜಾತ ಪಿನ್ನೆ ಕಾಟ ಎಡ್ಕರೆ ಲೇಸ್ ನಡುತ್ತು ಇದಕ್ಕೆ ಶಾಸಕ ಯುಟಿ ಖಾದರ್ ಕುತ್ತಾರ್ಲು ತೊಡಕ ಕೊಟ್ಟು ಅದ್ರೆ ಪಿನ್ನೆ ಐಲ್ಮುಂಡಿತ್ತು ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಇವತ್ತು ನಾವು ಮಾಡಿದ್ದೆವು. ಈ ಅಭಿವೃದ್ಧಿ ಸಮಿತಿಯಲ್ಲಿ ನಮ್ಮ ನಿಟ್ಟೆ ಕಾಲೇಜ್, ಯಾನಪುರ ಕಾಲೇಜ್, ಫಾದರ್ ಮುಲ್ಲರ್ಸ್ ಕಾಲೇಜ್, BA ಕಾಲೇಜ್, ನಮ್ಮ ಕನಚೂರ್ ಮೆಡಿಕಲ್ ಕಾಲೇಜ್, ಅದರ ಜೊತೆಯಲ್ಲಿ ಪ್ಯಾರಿಸ್ ಕಾಲೇಜ್, ಬ್ಯಾಂಗ್ಳೂರು ಯೂನಿವರ್ಸಿಟಿ, KSRP ಮತ್ತು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅದು 300 ಗ್ರಾಮ ಪಂಚಾಯತ್, ಬೆಲ್ಮಾ ಗ್ರಾಮ ಪಂಚಾಯತ್, ಕೊಣಾಜ ಗ್ರಾಮ ಪಂಚಾಯತ್, ಪಜೀರ್ ಗ್ರಾಮ ಪಂಚಾಯತ್, ಕುರ್ನಾಡು ಗ್ರಾಮ ಪಂಚಾಯತ್, ಈ ಪಂಚಾಯತ್ ಮತ್ತು ನಗರಸಭೆ ಅದು ಉಳ್ಳಾಲ ನಗರಸಭೆ, ಕೋಟೆಕ್ಕ ನಗರ, ಸೋಮೇಶ್ವರ ಈ 3 ಸ್ಥಳೀಯ ಸಂಘವನ್ನು ಸೇರಿಸಿಕೊಂಡು ಮತ್ತು ಸ್ಥಳೀಯ ಮಟ್ಟದ ಅಧಿಕಾರಿಗಳನ್ನು ಮತ್ತು ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹುಶಃ ಜನಶಿಕ್ಷಣ ಟ್ರಸ್ಟ್ನ ಕೃಷ್ಣ ಮೂಲ್ಯಾರವರು ಮತ್ತು ನಮ್ಮ ಶ್ರೀನಿವಾಸ್ ಶೆಟ್ಟಿ, ಅದೇ ರೀತಿ ನಮ್ಮ ಪರಿಸರ ಪ್ರೇಮಿ ಮತ್ತು ನಮ್ಮ ಮರಗಿಡ ವಿಷಯ ಮಾಧವರವರು ಇವರೆಲ್ಲ ಸೇರಿಕೊಂಡು ಅವರವ್ರಿಗೆ ಅವ್ರದ್ದು ಜವಾಬ್ದಾರಿ ಕೊಟ್ಟಿದ್ದೇವೆ. ಬಹುಶಃ ಒಂದೇ ವಾರದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡು, ಜನಶಿಕ್ಷಣ ಟ್ರಸ್ಟ್ನವರು ಸೇರಿಕೊಂಡು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸೇರಿಕೊಂಡು ಇವತ್ತು ಸಮೇತ ಒಂದು ಮೀಟಿಂಗ್ ಮಾಡಿ ನಾವು ಪ್ರಥಮವಾದ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ. ಈ ಕೆಲಸ ಆಗುವಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಇವತ್ತು ಸೇರಿಸಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನಿಮಗೆ ಶಿಕ್ಷಣ ಜೊತೆಯಲ್ಲಿ ಈ ರೀತಿಯ ಸಾಮಾಜಿಕವಾದ ಚಿಂತನೆ ಕೂಡ ಇವತ್ತು ಅಗತ್ಯ. ಈಗಾಗಲೇ ನಿಮ್ಮ ಕಾಲೇಜಿನಲ್ಲಿ ಬೇರೆ ಬೇರೆ ಟ್ರೈನಿಂಗ್ ಇದೆ. ಸಾಮಾಜಿಕವಾಗಿ ಒಂದು ಸ್ವರ್ಣ ಅವಕಾಶ. ಯಾಕಂತ ಹೇಳಿದರೆ ಇವತ್ತು ನೀವೆಲ್ಲ ಗಿಡ ನೆಡ್ತಾ ಇದ್ದೀರಿ. ಇನ್ನು 20-30 ವರ್ಷ ನಿಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಬರುವಾಗ ಈ ರಸ್ತೆಯಲ್ಲಿ ಮಕ್ಕಳು ಕಾಲೇಜಿಗೆ ಇವ್ರಿಗೆ ಸೇರ್ಬೋದಲ್ಲ. ನೋಡಿ, ಆ ಮರ ನಾನು ವಿದ್ಯಾರ್ಥಿ ಆಗಿದ್ದಾಗ ಆ ಮರ ನಾವು ಇಲ್ಲಿ ನಟ್ಟಿದ್ದೇವೆ ಅಂತೇಳಿ ಇವರಿಗೆ ಕೂಡ ಒಂದು ಸಾಕ್ಷಿ ಗುಡ್ಡೆಯಾಗಿ ನಿಲ್ಲುವಂಥ ಒಂದು ಅವಕಾಶ. ಅದಕ್ಕೆ ತಾವೆಲ್ಲ ಸಕ್ರಿಯವಾಗಿ ಇದು ನಿಮ್ಮ ಮನೆಯ ಅಂಗಳದಲ್ಲಿ ನಡೆಯುವಂಥ ಒಂದು ಗಿಡ ಮರ ಅಂತೇಳಿ ಗಿಡವನ್ನು ನೆಡಬೇಕು. ಅಷ್ಟು ಮಾತ್ರ ಅಲ್ಲ, ಈವ್ನಿಂಗ್ ಟೈಮ್ನೆಲ್ಲ ಫ್ರೀ ಇದ್ದೀರಿ, ಬೇರೆ ಬೇರೆ ಕಡೆ ಹೋಗುವಾಗ ಇಲ್ಲಿ ಬಂದೊಮ್ಮೆ ನೋಡಿ ಹೋಗಬೇಕು, ಉಂಟ ಇಲ್ವೋ ಏನಾಗಿದೆ ಅಂತೇಳಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಅವಕಾಶ ಕೂಡ ಮಾಡಬೇಕು. ಇದೊಂದು ಪ್ರೀತಿಯಿಂದ ಮತ್ತು ಭಾವನಾತ್ಮಕವಾಗಿ ಈ ಒಂದು ಗಿಡವಂತ ಎಲ್ಲ ನಡ್ತೀರೆಂಬ ವಿಶ್ವಾಸ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಶಾಶ್ವತ ನೆಲೆ ನಿಲ್ಲುವಂಥ ಅವಕಾಶ ಆಗಲಿ. ನಿಮ್ಮೆಲ್ಲರ ಕನಸು, ತಂದೆ ತಾಯಿ ಕನಸು ಏನಿದೆ, ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಅದೆಲ್ಲ ಕೂಡ ಆದಷ್ಟು ಕಣಚೂರು ಸಂಸ್ಥೆ ತಲೆಮೂಪ UK ಮೌನು ಯಾನಪೋಯ ಪಲ್ಲರೆ ಆಸ್ಪತ್ರೆ ಡೀನ್ ಡಾಕ್ಟರ್ ಅಖ್ತರ್ ಹುಸೇನ್
ನಿಟ್ಟೆ ಫಿಸಿಯೋಥೆರಪಿ ಕಾಲೇಜ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ದಾನಿಯಸ್ ಕುಮಾರ್, 300 ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜಾ, ಬೆಲ್ಮಾ ಗ್ರಾಮ ಪಂಚಾಯತ್ ತಲೆಮುಪ್ಪ BM ಸತ್ತಾರ್, ಕುರ್ನಾಡ್ ಗ್ರಾಮ ಪಂಚಾಯತ್ ತಲೆಮುಪ್ಪ ಗಣೇಶ್ ನಾಯಕ್, ಕೊಣಾಜೆ ಗ್ರಾಮ ಪಂಚಾಯತ್ ತಲೆಮುಪ್ಪ ಚಂಚಲಾಕ್ಷಿ, ನರೇಗಾತೆ ಪಿರಾಕ್ರೆ ಒಂಬುಡ್ಸ್ಮನ್ ಶೀನಾ ಶೆಟ್ಟಿ, ಪಿನ್ನೆ ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂಲ್ಯ, PDOI ವಿಶ್ವನಾಥ್ ಬೈಲಾಮೂಲೆ, ಚಂದ್ರಶೇಖರ್ ಪಾತೂರು, പിന്നെ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಸಂಸ್ಥೆ ಮೂಪಮಾರು ಇದ್ದಾರೆ. ಕೇಂದ್ರ ಪಿನ್ನ ರಾಜ್ಯದಲ್ಲಿ BJP ಸರ್ಕಾರ ಆಲ್ಮಾರ್ಗೆ ಎದುರೈತ ಆಡಳಿತ ನಡಪಾಟಿಯನ್ನು ಚಂತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ತರಫುಲು ಮುಡಿಪುಲು ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಮುಂದೆ ಪ್ರಶಾಂತ ಕಾಜವ BJP ರಂಗ ತನಿಖೆರೆ ಸಂಸ್ಥೆ ಸ್ವಂತ ಲಾಭಕ್ಕೆ ಬಳಕೆ ಹಾಕೊಂಡು ಚಂತು ಅರ್ಸಗಾಟಿತ್ತು. ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಎದುರಾಯ್ತು ಮುಂದಿಟ್ಟು ಆಲ್ಮಾರೆ ಮನಸ್ಸಲ್ಲಿ ಜಾಗೆ ಎತ್ತೊಂಟುಂಡು. ഇതിനെ കണ്ടിട്ട് BJP രംഗ പേടിച്ചിരാറ്. അങ്ങനെ ആയതിൽ ജൻഡോർസ പിറാക്കിൽ രാഹുൽ ഗാന്ധിയെ പപ്പു ചന്തു തമാശാക്കിയിട്ട് കൊസിപ്പട്ടോണ്ടിന് ഇതേ BJP രംഗ ഇപ്പം അയാളുടെ പിറവത്തിൽ ED അധികാരങ്ങളെ വിട്ടുത്തു പലക്ക ദൈപ്പാട്ടെ കോശിസ് ആക്കിയിട്ടുള്ളാറ്. ഞങ്ങളുടെ ദേശത്തെ ഇതിഹാസത്തിൽ ED ID CBI പോലത്തെ സംസ്ഥരെ സ്വന്തം ലാഭത്തിന് വേണ്ടി നടപ്പാട്ടേണ്ടുള്ള ഒരു പക്ഷ എന്നെങ്കിൽ അത് BJP മാത്രമായിട്ട് മുടിപ്പു ബ്ലോക്ക് കോൺഗ്രസിലെ തലമുപ്പ പ്രശാന്ത കാജേവ അർസകാട്ടിತ್ತು. ರಾಹುಲ್ ಗಾಂಧಿನ ಒಂದು ವರ್ಷ ತುಂಬು 2 ವರ್ಷ ತುಂಬು ಅರೆ ಪಪ್ಪು ಪಪ್ಪು ಅವನಂತೀರಿ ಇನಿ ಅರೆ ಪ್ರಬುದ್ಧ ಆಗ್ತಿರೋದು ಗೊತ್ತಾಗಿಡ್ದು ಬೊಕ್ಕ ಇನಿ ಅರೇನೆ ಎಂಚ ಒಂದು ಸಂಕಷ್ಟಕ್ಕೆ ಪಾಡೋಡು ಬಂದ್ಬಿನ ಒಂದು ಮಲ್ಲ ಕುತಂತ್ರ ಮಲ್ತದೆ ಇನಿ ED ಬಂದ್ಬಿನ ಒಂದು ಸಂಸ್ಥೆ ಆಯ್ತ ಮುಖೇನ ಅರೆಗಿನಿ ಟಾರ್ಚರ್ ಮಲ್ತೊಂದಿಲ್ಲ ಅರೆಗೆ ಬೊಕ್ಕ ಸೋನಿಯಾ ಗಾಂಧಿ ಈತು ವರ್ಷ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಮಲ್ತು ಇತ್ತುಂಡಲ್ಲ ಇನಿ ಮುಟ್ಟ ಈಡಿನ ಸ್ವಂತ ದುರ್ಬಲಕ್ಕೆ ಮಲ್ತಿನ ಇತಿಹಾಸ ಇತ್ತಂದಂಡ ಎಂಕಲ BJP ಎತ್ತಂದಂಡ ಇತರ ಪಕ್ಷದ ಕುಲು ತೋರಿಸ್ಬೋದು. ಇನಿ ED ಬಂದ್ಬಿಡ ಸಂಸ್ಥೆ ರಾಷ್ಟ್ರ ಪಕ್ಕ ರಾಜ್ಯನ ಹತ್ತಂದಂಡ ದೇಶನ ಒಂಜಿ ಪಾಲನೆ ಮಲ್ಪುಣಂಚಿನ ED ಸಂಸ್ಥೆ ಇನಿ ಮಲ್ಲ ನಮ್ಮನಡೆ ದುರ್ಬಲಕ್ಕೆ ಮಲ್ತದೆ. ಇನಿ ಜನಕ್ಲೇನ ಸಂಕಷ್ಟಕ್ಕೆ ಜನಕ್ಲೇನ ಮನಸ್ಸಿನ ಸ್ಥಿತಿನ ಹಾಳು ಮಲ್ಪುಣಂಚಿನ ಒಂದು ವಿಚಾರ ಅಂಡ. ಕೇಂದ್ರ ಸರ್ಕಾರ ಪಿನ್ನೆ ರಾಜ್ಯ ಸರ್ಕಾರ ಆಲ್ಮಾರ್ಗೆ ಎದುರಾಯ್ತು ಆಡಳಿತ ಪಾಟಿಂಡು ಚಂತು ಅದಲ್ಲಂಟು ನೆಬಿತಂಗಲ್ಲಿ ತಮಾಸೆಲ್ ಮುಂಡಿ BJP ನೆದವರು ಜೈಲಿಗಿಡೋನು ಚಂತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ತರಫ್ಲು ಮುಡಿಪು ಜಂಕ್ಷನ್ ನನ್ನೆ ಪ್ರತಿಭಟನೆಯಲ್ಲಿ ಕಾಜವ ಮುಂದಿತ್ತು. ಇನಿ ಬಂದಲೆ ಎಂಗಲೆ ಕಾಂಗ್ರೆಸ್ ಪಕ್ಷದಕ್ಕೆ ಇನಿ ಪ್ರತಿಭಟನೆ ಮಲ್ಪನ ಎಂಗಲ ಆದ್ಯ ಕರ್ತವ್ಯ ಅಂಡ ಯಾನು ಸಾರ್ವಜನಿಕ ಪನ್ಪಿನ ದಾದ ಪನ್ನಾಗ ನಿಖಿಲ್ ಒಂಚೂರು ಆಲೋಚನೆ ಮಲ್ಪಡವು ಆಲೋಚನೆ ಮಲ್ತಂದಂಡ ನಿಖಿಲಿಗೆ ವಿಚಾರ ಗೊತ್ತವು ಈ ಸರ್ಕಾರ ಇಂಚಿನ ಮಲ್ತೊಂದುಂಡು ಈ ಸರ್ಕಾರ ದಾದ ಮಲ್ತೊಂದುಂಡು ದಾದ ಮುಖೇನ ಇನ್ನು ಅಧಿಕಾರ ಪತ್ತೊಂದುಂಡು నేను ಮಾತ್ರ ನಮ್ಮ ತೆರಿಪುನ ಅಗತ್ಯತೆ ಉಂಟು. ಬಾಲಕಾರಿಗೆ ಸೊರಪನಿ ತಂಡ ಚೊಂದು ಕೊಡ್ನೆದಾಯ ಅಗ್ನಿಪಥ್ ಆಲ್ಚನ ಬಾಲಕಾರಿಗೆ ಸೊರಪನಿ ಕೊಡ್ಕರೆ ಗಾಂಟಿ ತೀರೆ ಕನಲ್ಗೆ ಇಟ್ಟೊಂಟುಂಡು. ಅಗ್ನಿಪಥತೆ ಆಲ್ಚನ ಪೋಲೆ 4 ವರ್ಷ ಮಿಲಿಟರಿಯಲ್ಲಿ ಸೊರಪನಿ ಎತ್ತುತ್ತು ಅದ್ರೆ ಪಿನ್ನ ಪೋಡಿ ಬಿಡೋಣ ಅಲ್ಲೆಂಗೆ ಚೆರ್ಪು ತುಂಬೋಣ ಅಲ್ಲೆಂಗೆ ಕಕ್ಕೋಗು ಪೋನ BJP ಎನ್ನೇದವರಂಗ ನಿಮಿತಂಗಲ್ಲೇ ಬಿಸಾಯತ್ತಲು ಸಮಾಸೆಲ್ ಮುಂದಿಯಂಗು ಅಂಗಲೆ ಜೈಲು ಕಟ್ಟಿಟ್ಲೆ ಹಿಂಗ ನಿಕ್ಕಂಬತ್ತು ನಂಗ ಗಲೀಜಿ ತನ್ನಿ ಪೋಂಡೆ ತೋಡು ದೂರ ಬೆಚ್ಚ ಪೋಲೆ ಮುನ್ನಲು ಬಂಡೆ ಓಟುಲು BJP ದೂರ ಬೇಕು ಉಂಟು ಆಲ್ಮಾರ್ಗ ತಿರಿಪಾಟಿತ್ತು. ಮಾತಾ ಜಾತಿ ಧರ್ಮದಕ್ಕಲು ಬದುಕುಣಂಚಿನ ನಾಡು ಅಂಚದಪ್ಪನಗ ಈ ನಾಡಿನ ಒಂಜಿ ಧರ್ಮಕ್ಕೂ ಸೀಮಿತ ಮಲ್ಪೆರೆ ಓ ಧರ್ಮದಕ್ಕಲ್ಲ ಆಲೋಚನೆ ಮಲ್ತಿನಲ್ಲ ಅವು ತೀರಾ ನಪುಂಸಕತ್ವ ಪನಿಯರ ಇಚ್ಛೆ ಪಡೊಂದುಲ್ಲ ಅಂಚ ಅದಪ್ಪನಾಗ ಇಂಚಿನ ಮಾತ ವಿಚಾರ ದಿವಲ್ಲೆ ನಮಕ್ ಪ್ರಕೃತಿ ಕೊರ್ಪಿನಂಚಿನ ಗಾಳಿ ನೀರು ಇತ್ತಿನ ಬಲ್ಪು ತೆಕ್ಕದಾಲ ಈ ಭೂಮಂಡಲ ಪ್ರತಿ ಜೀವಿಲೆಗಲ ಅವು ಆ ಜಾಗ ಹಿಡ್ಕೊಂಡಾಗಲ ಹೆಚ್ಚು ಕಡಿಮೆ ಮಲ್ತಿದ್ದೀರಿ ಅಂತ ನಮ್ಮಡ ಈತ ಮಲ್ಲ ತಾರತಮ್ಯ ಈತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಈ ಜಾತಿ ಪತ್ತೊಂದು ಪಕ್ಷನ ಬಲ ಮಲ್ಪನ ಒಂಜೇ ಇರೋದು ಅತ್ತಂದೆ ಜನಕ್ಲೇನ ಎಡ್ಡೆ ಮಲ್ಪನ ಇರೋದೇ ಇಜ್ಜಿ. ಬ್ಲಾಕ್ ಕಾಂಗ್ರೆಸ್ ಜಂಡಾಮತೆ ತಲೆಮುಪ್ಪ NS ನಾಸೀರ್ ನಡುಪದ ಮುಂಡಿತ್ತು BJP ಸರ್ಕಾರ ದೇಶത്തെ ಬೇರೆ ಬೇರೆ ರಾಜ್ಯದಲ್ಲಿ ಕೋಟಿ ಕಣಕ್ಕಲು ಪೈಸೆ ಕೊಡ್ತಿತ್ತು ಶಾಸಕರಂಗಲೆ ಬೆಲೆ ಕೆಡ್ತಿತ್ತು ಸರ್ಕಾರ ಕೆಟ್ಟಿರು ಆಯ್ಗ ಅವಡೆ ಪೋವತ್ತೆ ED CBI ಅಧಿಕಾರಿಗ ಕಾಂಗ್ರೆಸ್ನೇ ದಕ್ಕ ಮಾರ್ರೆ ಅವತ್ತಿಗೆ ಮಾತ್ರ ಬಂಡಾರಿಂದ ಅರ್ಸತ್ತಲು ಮುಂದಿತ್ತು. ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಅವರ ಸ್ವಂತ ಕಾಂಗ್ರೆಸ್ ಪಕ್ಷದ ಪತ್ರಿಕೆ ಅದರಲ್ಲಿ ಏನಾದರೂ ಅವರು ಯಂಗ್ ಬ್ರಿಗೇಡ್ಗೆ ಅದನ್ನು ಒಂದು ರೀತಿಯ ವರ್ಗಾವಣೆ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಭ್ರಷ್ಟಾಚಾರದ ತನಿಖೆ ಮಾಡಬೇಕಿದ್ರೆ ಇವತ್ತು ಈ ದೇಶದ
ಜನಸಾಮಾನ್ಯರ ಬ್ಯಾಂಕ್ ರಾಷ್ಟ್ರೀಕರಣದ ಮುಖಾಂತರ ಇಡೀ ಬಡವರನ್ನು ಬ್ಯಾಂಕಿಗೆ ಕಲಿಸಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಎಲ್ಲ ಬ್ಯಾಂಕ್ಗಳನ್ನು ಕೋಟ್ಯಾಂತರ ರೂಪಾಯಿಗಳಿಗೆ ಇವತ್ತು ಗುಜರಾತ್ ಕಂಪನಿಗಳಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಎಷ್ಟು ದೊಡ್ಡ ಪ್ರಕರಣ ಇರಬಹುದು, ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ. ಇದರ ಬಗ್ಗೆ ಯಾಕೆ ಈ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇಲ್ಲ? ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ವಿಚಾರಗಳು ಈ ಕರ್ನಾಟಕ ರಾಜ್ಯದ ಸಾಹಿತಿಗಳು, ಚಿಂತಕರು, ಬಸವಣ್ಣರು ಇರಬಹುದು, ನಾರಾಯಣ ಗುರುಗಳು ಇರಬಹುದು, ಇಡೀ ಚಿಂತಕರಿರ್ತಕ್ಕಂಥ ಒಂದು ಪಾಠ್ಯವನ್ನು ಬದಲಾವಣೆ ಮಾಡಿ ಕೇವಲ ಅವರ ಏನು ವ್ಯವಸ್ಥೆ ಏನಿದೆ ಅದರ ಒಳಗೆ ಯಾವುದೇ ರೀತಿಯ ವಿದ್ಯಾರ್ಹತೆ ಇಲ್ಲದೆ ಇರತಕ್ಕಂಥ ಒಬ್ಬರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಇವತ್ತು ಎಲೆಪ್ರಾಯದ ಮಕ್ಕಳಿಗೆ ಆ ಒಂದು ಮತಾಂಧತೆಯನ್ನು ಕೊಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಬಿಜೆಪಿಯ ಒಂದು ಕುತಂತ್ರದ ವಿರುದ್ಧ, ಅದೇ ರೀತಿ ಇಡೀ ವಿಶ್ವದಲ್ಲೇ ಆರಾಧಿಸಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಏಕೈಕ ನಾಯಕರಾಗಿರ್ತಕ್ಕಂಥ ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಇದುವರೆಗೆ ಬಂಧಿಸದೇ ಇರತಕ್ಕಂಥ ವಿಚಾರಕ್ಕೆ ನಾವು ಶಾಂತಿಯುತವಾಗಿ ಈ ರಾಜ್ಯದ ಈ ಪ್ರದೇಶದ ಜನರಲ್ಲಿ ಇರತಕ್ಕಂಥ ಭಾವನೆಗಳೇನಿದೆ ಇದು ಕಾಂಗ್ರೆಸ್ ಪಕ್ಷದ ಭಾವನೆ, ಈ ದೇಶದ ಸಂಸ್ಕೃತಿ ಏನಿದೆ ಅದು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಬಂಟ್ವಾಳ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ ಚಂದ್ರಹಾಸ ಕರ್ಕೇರ, ಪಿರಾಕ್ರೆ ಸದಸ್ಯ ಹೈದರ್ ಕೈರಂಗಳ, ಪದ್ಮನಾಭ ನರಿಂಗಾಣ, ಇಮ್ತಿಯಾಜ್ ಪಜೀರ್, ಜಡ್ನಾಮತೆ ತಲೆಮುಪ ಮುಹಮ್ಮದ್ ಪಾನೇಲ, ಸದಸ್ಯ ಶಾಫಿ ಪಾನೇಲ, ಕಿಸಾನ್ ಘಟಕತೆ ತಲೆಮುಪ ಅರುಣ್ ಡಿಸೋಜ, ನೆದಕಮಾರೈ ಪ್ರವೀಣ್ ಆಳ್ವ, ಸಮೀರ್ ಪಜೀರ್ ಇಂಗ ಪ್ರತಿಭಟನೆ ಕೂಡಿನಾರು. ಇರಾ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ರಜಾಕ್ ಕುಕ್ಕಾಜೆ ನನ್ನಿ ಜಂತು ಬ್ಲಾಕ್ ಕಾಂಗ್ರೆಸ್ ಸುರೂತ್ಯ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೋಂಟುಗೋಳಿ ಲೇಸ್ ನಡಪಾಟಿತು. ಮಜೀರ್ ಪಲ್ಲ ಜಂಕ್ಷನ್ ಪಂಡ್ರೆ ಪಿನ್ನಮೆ ಮಮತಾ ದಿವಾಕರ್ ಇಂಕೂರ್ ಚೆರಿಯವರು ಬಾನ್ಯತೆ ಅಂಗಡಿಂತು ಅಯ್ಯಿಪ್ಪದು ಬೆಲೆಯ ಕಟ್ವಾನ ಆಯಿತು ಎಂಚಿ ನಿಂದರು. ಈ ಕಟ್ವಾನತೆ ತೊಡಕತ್ತೆ ಲೇಸ್ ನಡೆಯಿತು. ಒರ್ಕಾಡಿ ಗ್ರಾಮ ಪಂಚಾಯತ್ ಅಡಿಲುಲ್ಲೆ ಮಜೀರ್ ಪಲ್ಲ ಜಂಕ್ಷನ್ ಮಮತಾ ದಿವಾಕರ್ ಇಂಗ ಪುದಿಯದಾಯಿತು ಕೆಟ್ಟಪಾಟಿ ಸೀತಾ ಮಾರ್ಟ್ ಚೊಲ್ಲುವೆ ಬಾನ್ಯತೆ ಕಟ್ವಾನತ್ತೆ ತೊಡಕತ್ತೆ ಲೇಸ್ ನಡೆಯಿತು. ಈ ಅಂಗಡಿಯಲ್ಲಿ ಜಾಯ್ ರನ್ಸ್ ಕಾಟನ್ ಹೌಸ್, ಮಜೀರ್ ಪಲ್ಲ ಫ್ರೈಡ್ ಚಿಕನ್, MFC, ಹೋಮ್ ಮ್ಯಾಜಿಕ್, ಅಪರಂಜಿ ಕಮ್ಯುನಿಕೇಶನ್, A6 ಫ್ಯಾನ್ಸಿ ಇಂಗಂತೆ ಬಾನ್ಯ ನಡೆದರು. ಇದರ ಕಾಸರಗೋಡು ಸಂಸದ ರಾಜ್ಮೋಹನ್ ಉನ್ನಿತ್ತಾನ್ ಪಿನ್ನೆ ಮಂಜೇಶ್ವರತೆ ಶಾಸಕ AKM ಅಶ್ರಫ್ ತೊಡಕ ಕೊಡ್ತಾರೆ. എന്തൊക്കെ ആവശ്യമുണ്ടോ, പച്ചക്കറിയായാലും പഴവർഗ്ഗമായാലും മത്സ്യമാംസാദികളായാലും അതുപോലെ തന്നെ ഉപ്പ് തൊട്ട് കർപ്പൂരം വരെ എന്തൊക്കെ വേണോ ഇതെല്ലാം ഒരു കുടക്കീഴിൽ കൊണ്ടുവരുന്നതാണ് ഈ ആഗോളതലത്തിൽ ഇന്റർനെറ്റ് യുഗത്തിന്റെ പ്രത്യേകത. അതുകൊണ്ട് ഇപ്പോൾ മനുഷ്യന് ആവശ്യമുള്ള എല്ലാ സാധനങ്ങളും ഉണ്ടാക്കാൻ ഈ കോട്ടൺ ഹൗസിന് കഴിഞ്ഞില്ലെങ്കിൽ പോലും ഒരുപാട് ആളുകൾക്ക് ഒരു കമ്പോളത്തിൽ പോയാൽ ഒരുപാട് കടകൾ കയറാതെ അവർക്ക് ആവശ്യമുള്ള സാധനങ്ങൾ വാങ്ങാൻ കഴിയുന്ന രീതിയിൽ
ഈ കോട്ടൺ ഹൗസ് ശ്രീ KK ജയരൻ ഭംഗിയായി സജ്ജീകരിച്ചിരിക്കുകയാണ്. നമ്മുടെ നാട് വളരണമെങ്കിൽ നാടിൻ്റെ ഇൻഫ്രാസ്ട്രക്ചർ ഡെവലപ്പ് ചെയ്യണം, അടിസ്ഥാനപരമായ മാറ്റങ്ങൾ നാടിനുണ്ടാകണം. അതിന് KK ജയരനെ പോലുള്ള ആളുകൾ അവരുടെ സന്മനസ്സാണ് ഏറ്റവും വലുത്. AKM അഷ്റഫ് ഈ നേരത്തിൽ മുണ്ടിത്ത് മമതാ ദിവാകർ കഴിഞ്ഞ ചമ്മ വർഷത്തിൽ മജീർപല്ല ജംഗ്ഷനിൽ ചെറിയ മട്ടിൽ ബാനിയ നടപ്പാട്ടിക്കൊണ്ട് വന്നത് ഇപ്പൊ വലിയ മട്ടിൽ കട്ടുവാനമേ കെട്ടുപാട്ടിയത് കൊസിരെ ബിസിയായിട്ട് ചൊന്തു. ഒരു കച്ചവട സ്ഥാപനം വരുമ്പോൾ അതൊരു ടൗണിന്റെ വെളിച്ചമാണ്. ഒരുപാട് ആളുകൾക്ക് തൊഴിൽ നൽകാൻ കഴിയുന്നു. ആ പ്രദേശം പുരോഗതിയിൽ നിന്ന് പുരോഗതിയിലേക്ക് കാൽവെപ്പ് നടത്തുന്നതിന്റെ ഏറ്റവും മികച്ച ഒരു സൂചനയും സന്തോഷവുമാണ് പകരുന്നത്. ഇതിന്റെ എല്ലാ ഷോപ്പുകാരും ഈ കോംപ്ലക്സും നിറഞ്ഞു കവിഞ്ഞ ഒരുപാട് ആളുകൾക്ക് തൊഴിൽ നൽകി. അവർക്കൊക്കെ സർവശക്തൻ സന്തോഷം നൽകട്ടെ, അനുഗ്രഹിക്കട്ടെ എന്ന പ്രാർത്ഥനയോടുകൂടി ಮೈಕಾಲ್ತೆ ಶಾಸಕ UT ಖಾದರ್ A6 ಫ್ಯಾನ್ಸಿಗೆ ತೊಡಕ ಕೊಟ್ಟಿತು. ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬೆಳಗಿನ ಸಂದರ್ಭದಲ್ಲಿ ನಾನು ಭಾಗವಹಿಸಬೇಕಿತ್ತು, ಆದ್ರೆ ಒಂದು ಉಲ್ಲಾಲದಲ್ಲಿ ಕಡಲ್ಕೊಳತ ಮತ್ತೆ ಉಡುಪಿ ಬೇರೆ ಬೇರೆ ಕಡೆ ಹೋದ ಒಂದು ಪ್ರೋಗ್ರಾಮ್ ತಪ್ಪಿದ್ರೆ ಎಲ್ಲವೂ ಕೂಡ ಡಿಲೇ ಆಗುವಂಥದ್ದು. ಅದಕ್ಕೆ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಬೆಳಿಗ್ಗೆ 7 ಗಂಟೆಗೆ ಇದ್ದ ಕಾರಣ ಬರುವಾಗ ಸ್ವಲ್ಪ ತಡವಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸಿಕೊಂಡು ಈ ಒತ್ತಾದ ಕೂಡ ಬರುವಂತ ಅರ್ಥ ಸಿಕ್ಕಿದ ಸಂದರ್ಭದಲ್ಲಿ ನಿಮ್ಮೆಲ್ಲರ ನಾನು ದುವಾ ಮತ್ತು ಆಶೀರ್ವಾದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಜರ್ಬಲ್ಲ ಪ್ರದೇಶ ಇವತ್ತು ಅತ್ಯಂತ ಅಭಿವೃದ್ಧಿ ಆಗುವಂತಹ ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಊರಿನ ಎಲ್ಲ ಹಿರಿಯರನ್ನು ಸೋದರರೆಲ್ಲ ಇವತ್ತು ಅವರನ್ನು ಬಹುಶಃ ನೆನಪಿಸಿಕೊಂಡು ಸ್ಮರಿಸಬೇಕು. ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಹಿರಿಯರು ಅವತ್ತಿನ ಕಾಲದಿಂದಲೂ ಕೂಡ ಸಾಮಾಜಿಕ ಕೆಲಸ ಕಾರ್ಯ ಮಾಡಿಕೊಂಡು ಈ ಪ್ರದೇಶಕ್ಕೆ ಒಂದು ಉತ್ತಮವಾದ ಹೆಸರು ಸೌಹಾರ್ದದ ಒಂದು ಪ್ರದೇಶ ನಿರ್ಮಾಣ ಮಾಡಿದ ಕಾರಣ ಮಜರ್ಪಲ್ಲ ಇಷ್ಟೊಂದು ಅಭಿವೃದ್ಧಿಗೆ ಆಗ್ಲಿಕ್ಕೆ ಕಾರಣ. ಮತ್ತು ನಾವು ಬಹುಶಃ ಇವತ್ತು ನೆನಪಿಕೊಳ್ಬೇಕು, ಅವರನ್ನು ಇವತ್ತು ಸ್ಮರಿಸಬೇಕು. ಹಿರಿಯರು ಕೊಟ್ಟಂತಹ ಒಂದು ತತ್ವ ಸಂದೇಶ ಏನಿದೆ ಅದನ್ನು ಇವತ್ತಿನ ಯುವ ಜನಾಂಗ ಮುಂದುವರಿಸಿಕೊಂಡು ಹೋಗುವಂತ ಮನೋಭಾವನ ಹಮ್ಮಿಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಲೇಸಲು ದಿವಾಕರ್ ಹಬ್ಬ KK ಜಾಯ್ ರನ್ಸ್ ನಿಂಜ ಗ್ರಾಮ ಪಂಚಾಯತ್ ತಲೆಮುಪ್ಪ ಸುಂದರಿ R ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಕಮಲಾಕ್ಷಿ, ಕನಿಲ ಭಗವತಿ ಕ್ಷೇತ್ರ ಭರಣ ಸಮಿತಿ ಜಂಡಾಮಂತೆ ತಲೆಮುಪ್ಪ ದೇವದಾಸ್ ತುಂಗದಗಟ್ಟೆ, ಒರ್ಕಾಡಿ ವ್ಯಾಪಾರಿ ವ್ಯವಸಾಯ ಏಕೋಪನ ಕಮಿಟಿಯ ತಲೆಮುಪ್ಪ ಪ್ರಕಾಶ್, ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ DMK ಮುಹಮ್ಮದ್ ಇಂಗೈನಾರ್, ಜಾಯ್ ರನ್ಸ್ ಕಾಟನ್ ಹೌಸ್ರೆ ದನಿ ಮಮತಾ ದಿವಾಕರ್, ಮಜೀರ್ಪಲ್ಲ ಫ್ರೈಡ್ ಚಿಕನ್ MFC ಇದ್ರೆ ದನಿ ಅಬ್ದುಲ್ ಸಲಾಂ ಪಿನ್ನೆ ಮುಹಮ್ಮದ್ ಕುನಿಲ್, ಹೋಮ್ ಮ್ಯಾಜಿಕ್ ರೆದನಿ ಮುಹಮ್ಮದ್ ಹಾಜಿ ಗಾಂಧಿನಗರ, A6 ಫ್ಯಾನ್ಸಿ ರೆದನಿ ಅಜೀಜ್ ಕಲ್ಲೂರು, ಅಪರಂಜಿ ಕಮ್ಯುನಿಕೇಶನ್ ರೆದನಿ ದಿವಾಕರ್ SJ ಇಂಗ ಬಿರ್ನರ್ಗ್ ಮರ್ಹಬಾ ಹಾಕ್ಯಾರು. ಒರ್ಕಾಡಿ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ರೆ ತಲೆಮುಪ್ಪ ದಿವಾಕರ್ ಬಿರ್ನರ್ಗ್ ಮರ್ಹಬಾ ಚಂತು, ರಿಷಿಕಾ DS ಪಡಚವನ್ಗೂ ಸ್ತುತಿತಿತ್ತು. ಕುಮಾರ್ ವಿಟ್ಲ ಲೇಸ್ ನಡಪಾಟಿತ್ತು. ದೇರ್ಲಕಟ್ಟೆ ಕೊಣಜೆ ಇಪ್ಪತ್ತೆ ಆಲ್ಮಾರ್ಗ್ ಕಾರು ಬೈಕ್ ಇನ್ನೆಂಗ್ ಬಾರಿ ಕೊಸಿರೆ ಬಿಸೆ ಎಂಚೊಂದೆಂಗ್ ದೇರ್ಲಕಟ್ಟೆಲಿಪ್ಪ ಟೆಸ್ಲಾ ಎಲೆಕ್ಟ್ರಿಕಲ್ಸ್ ಚೊಲ್ರವ್ರ ಅಂಗಡಿ ಉಂಡಾಯಿರು ಉಡೆ ಕಾರು ಬೈಕ್ಗೆ ಬೇನ್ಮೆ ಬಸ್ ತಂಗ ಇಟ್ರು. ಸಾಮಾನಿಗೆ ಕುಟುಂಬತೆ TS ಅಬ್ದುಲ್ಲಾ ಸಾಮಾನಿಗೆರೆ ಪುಲ್ಲಿ ಫಯಾಜ್ EL 30 ಟೆಸ್ಲಾ ಆಟೋ ಎಲೆಕ್ಟ್ರಿಕಲ್ಸ್ ಸೊರಪನ್ನೆಡ್ಕರೆ പുതിയ ಸಂಸ್ಥೆ ದೇರ್ಲಗಟ್ಟೆ ಬದ್ರಿಯಾ ಜಿಮ್ಮಪಲ್ಲಿರೆ ಮುಟ್ಟ ತೊಡಗಿರು. കൂടെ കാറിന്റെ ബൾബ്, ബാറ്ററി, ഹാർൺ റിപ്പയറി, ಸ್ಟಿಕ್ಕರ್, ನಂಬರ್ ಪ್ಲೇಟ್, ಕಾರ್ ಟಿಂಟ್, ಲ್ಯಾಮಿನೇಷನ್, ಹೆಲ್ಮೆಟಿಂಗ್ ಅಂತ ಬಸ್ತಂಗ ಇಟ್ರು. ಶಾಸಕ UT ಖಾದರ್ ಪಿನ್ನ TS ಅಬ್ದುಲ್ಲಾ ಸಂಸ್ಥೆಗೆ ತೊಡಕ ಕೊಡ್ತಾರೆ. ಅದರ ಪಿನ್ನ ಮುಂದೆ ಖಾದರ್ ಸಾಮಾನಿಗೆ ಕುಟುಂಬದ ಆದಾಯ ನೆಲೆಯಲ್ಲಿ ಸಮಾಜത്തിൽ നല്ല ಗೌರವ ಉಂಟು. ಈ ಕುಟುಂಬത്തെ ಫಯಾಜ್ ಸ್ವಂತ ಸಂಸ್ಥೆ ತೊಡಗಿರು. ಈ ಸಂಸ್ಥೆ ಆಲ್ಮಾರೆ ಮನಸ್ಸು ಗೆಂದಿತ್ತು, ಉಯರ್ಚೆ ಕಾಣಟ್ಟುಂಟು ಜಂತು. ದೇರ್ಲಕಟ್ಟೆ ಈ ಕೇಂದ್ರ ಭಾಗದಲ್ಲಿ ಟೆಸ್ಲಾ ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಆ್ಯಂಡ್ ಕಸ್ಟಮ್ಸ್ ಇದರ ಒಂದು ವರ್ಕ್ಶಾಪನ್ನು ಇವತ್ತು ಪ್ರಾರಂಭ ಮಾಡಿರೋದು ಅತ್ಯಂತ ಸಂತೋಷ. ಈ ಆಕ್ಸೆಸರಿ ಶೋರೂಮ್ ಭವಿಷ್ಯ ದಿನಗಳಲ್ಲಿ ಅತ್ಯಂತ ಚಿರಪರಿಚಿತ ಮತ್ತು ವಿಶ್ವಾಸಭರಿತವಾದ ಒಂದು ಬೈಕ್ ಮತ್ತು ಕಾರಿನ ಆಕ್ಸೆಸರಿ ಶೋರೂಮ್ ನನಗೆ ವಿಶ್ವಾಸ ನನಗೆ ಖಂಡಿತವಾಗಿ ಬರ್ತದೆ. ಯಾಕಂತ ಹೇಳಿದರೆ ಫಯಾಜ್ ಎಲ್ಲ ಕುಟುಂಬಸ್ಥರು ಕೂಡ ವಿಶೇಷವಾದ ಆ ಗೌರವ ಮತ್ತು ಪ್ರಾಮಾಣಿಕತೆ ಇದ್ದಂಥ ಒಂದು ಕುಟುಂಬ. ಆ ಸಂದರ್ಭದಲ್ಲಿ ಆಕ್ಸೆಸರಿಗೆ ಸಂಬಂಧಪಟ್ಟಾಗೆ ಯಾವೊಬ್ಬ ಬೈಕ್ ಇರಲಿ ಅಥವಾ ಯಾರೇ ಕಾರ್ ಇರಲಿ ಅವನು ಎಲ್ಲಿ ವಿಶ್ವಾಸಭರಿತವಾದ ಒಂದು ಸೇವೆ ಮಾಡ್ತಾರೆ ಅಲ್ಲಿಗೆ ಖಂಡಿತವಾಗಿಯೂ ಬರ್ತಾರೆ. ಯಾಕೆ ಸ್ವಂತ ಮಕ್ಕಳಾಗಿ ಅವರ ವಾಹನ ನೋಡ್ತಾರೆ, ಅವರಿಗೆ ಬರುವಾಗ ಕೂಡ ಅಲ್ಲಿ ಇರುವಂಥ ಗುಣಮಟ್ಟದ ಆ ಕೆಲಸ ಆಗಬೇಕೆಂಬ ಕಾಳಜಿ ಇವತ್ತು ಇರ್ತದೆ. ಅದಕ್ಕಾಗಿ ಆಕ್ಸೆಸರಿ ಶಾಪನ್ನು ಫಯಾಜ್ ಅವತ್ತು ಮುನ್ನಡೆಸುವುದು ಮತ್ತು ಇದು ಸರ್ವರ ಒಂದು ವಿಶ್ವಾಸಕ್ಕೆ ಪಾತ್ರರಾಗ್ತಂಬ ವಿಶ್ವಾಸನ ಖಂಡಿತವಾಗಿಯೂ ಇಟ್ಟಿದೆ. ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಆಸಕ್ತಿ ಮತ್ತು ಭಾಳಷ್ಟು ಒಂದು
ಪ್ರೀತಿಯ ಒಂದು ಬಿಸ್ನೆಸ್ ಅಂತ ಹೇಳಿದರೆ ಬಹುಶಃ ಇತ್ತು ಅದು ಬೈಕ್ ಮತ್ತು ಕಾರಿದು ಆಕ್ಸೆಸರೀಸ್. ನಾವು ಕೂಡ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಕೂಡ ಮಂಗಳೂರಲ್ಲಿ ಒಂದೆರಡು ಮಾತ್ರ ಇತ್ತು. ಆಗಾಗ ಬೈಕಿನ ಡಿಸೈನನ್ನು ಚೇಂಜ್ ಮಾಡ್ಬೋದು, ಆಗಾಗ ಕಾರಿನ ಲೈಟನ್ನು ಚೇಂಜ್ ಮಾಡೋದು, ಇದೆಲ್ಲ ಕೂಡ ಮಕ್ಕಳಿಗೆ ಒಂದು ಯುವಕರಾಗಿ ಒಂದು ದೊಡ್ಡ ಮಟ್ಟದ ಆಸಕ್ತಿ. ಆದ ಕಾರಣ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯ ಮತ್ತು ಅತ್ಯಂತ ವಿಶ್ವಾಸಭರಿತವಾದ ಮತ್ತು ಎಲ್ಲರಿಗೂ ಕೂಡ ಒಂದು ತಮ್ಮ ಕಾರು ಮತ್ತು ಬೈಕನ್ನು ಸೌಂದರ್ಯಕರಣಗೊಳಿಸಿ ಮತ್ತು ಒಂದು ಸುಸಜ್ಜಿತ ಮಾಡಿಕೊಡುವಂಥ ಕೇಂದ್ರ ಇದು ಖಂಡಿತವಾಗಿ ಆಗ್ತದೆ. ಲೇಸಿಲು ಮೇಲ್ತನೆರ ತಲೆಮುಪ್ಪ ಮಂತೂರ್ ಅಹ್ಮದ್ ಸಾಮಾನಿಗೆ ಭಾರತ್ ಆಟೋಮೊಬೈಲ್ ಸಂಸ್ಥೆಯ ತಲೆಮುಪ್ಪ ಕಲಂದರ್ ಶಾಫಿ ಮುಂಡಿಯಾರು. ಈ ಲೇಸಿಲು ನಿರ್ದಕ ಮರೈ ಸಂತೋಷ್ ಶೆಟ್ಟಿ ಅಸೈಗೋಳಿ, ಅಬೂಬಕ್ಕರ್ ಟಿಎಸ್, ಯೂಸುಫ್ ಬಾವ, ನಜರ್ ಶಾ ಪಟ್ಟೋರಿ, ನಾಸೀರ್ ಅಹ್ಮದ್ ಸಾಮಾನಿಗೆ ಪುಷ್ಟಿ ಮುಹಮ್ಮದ್, ಇಕ್ಬಾಲ್ ಸಾಮಾನಿಗೆ ಅಸ್ಸಾವುಲ್ಲಾ, ಅಬ್ದುಲ್ ಖಾದರ್, ಎಸ್.ಎಂ ಸಾಮಾನಿಗೆ ಇಂಗೈನಾರ್. ನಂಗಲೆ ಕಣ್ಣುರೆದುಲುಲ್ಲೆ ಮರ ಮಟ್ಟಂಗಲೆ ನಂಗೆ ಕೊತ್ತಿತ್ತು ನಂಗೆ ಬೇನುವಾಯ್ತು ನಂಗೆ ಬಲಾಕಿ ಹಾಕಿಂಡಿಲ್ಲ ನಂಗಲೆ ಸ್ವಾರ್ಥದಲ್ಲೈತು ಕಾಡುಲುಲ್ಲೆ ಮಿರ್ಗತ್ತಿಗೆ അതേപോലെ പക്കിങ്ങ് തെരുവില്ലാണ്ടായി അങ്ങനെ ഇരിക്കുമ്പോൾ അത് രായത്തുക്ക് വന്നിട്ടുണ്ട്. ഇതിനെ കണ്ടിട്ട് സർക്കാർ 10 ലാഖ് ഫലത്തെ തൈനണ്ടവർ ആൽച്ചനാക്കിയത് ഇതിലെ തുടക്കത്തിൽ ലേസ് ധർമ്മസ്ഥലത്ത് നടന്നത്. ആൽമാർ പിന്നെ മിർഗ എതിർ ബദറാവരെ തപ്പാട്ട നിലയിൽ പല തന്നെ തൈങ്ങളെ നട്ടിട്ട് ಕಾಡುಂಡಾಕಿದ್ದು ಅದರ ಒಲಿಕೋನಾಯ ಜವಾಬ್ದಾರಿ ಎಡ್ತೋಲೋನ್ ಅವರು ಉಂಟು. ಕರ್ನಾಟಕ ರಾಜ್ಯ ಅರಣ್ಯ ಆಹಾರ ಪಿನ್ನ ನಾಗರಿಕ ಪೂರೈಕೆ ಇಲಾಖೆಯ ಸಚಿವ ಉಮೇಶ್ ಕತ್ತಿ ಚಂತು. ಸಮಾಜ ಕಟ್ಟಬೇಕು, ಸಮಾಜದಲ್ಲಿ ಮುಂದೆ ಪೀಳಿಗೆಗೆ ಈ ಗಿಡಗಳನ್ನು ಬಿಟ್ಟು ಹೋಗುವಂಥ ಕೆಲಸ ಯಾರು ಮಾಡ್ತಿದ್ರು ಅರಣ್ಯ ಇಲಾಖೆ ಮತ್ತು ವಿದ್ಯಾರ್ಥಿಗಳು ಕೂಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತು ಪೂಜ್ಯ ಸ್ವಾಮೀಜಿಯವರು ತಮ್ಮ ಮುಖ್ಯ ತಾಲೂಕಿಗೆ ಬಂದು ಸಾಧಾರಣ ಗೀರ್ ಮರಗಳನ್ನು ನೆಡುವಂಥ ಕಾರ್ಯಕ್ರಮ 3,30,000 ಗೀರ್ಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳ ಹಿಂದೆ ಹಮ್ಮಿಕೊಂಡಿದ್ದು. ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. ಆ ದಿನದಲ್ಲಿಯೂ ನಾವು ಈ ಗಿಡಗಳನ್ನ ಈ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಗೇರು ಮರ ನಮ್ಮ ಭಾಗದಲ್ಲಿ ಬೆಳೆಯೋದಿಲ್ಲ, ಅಂದರೆ ನೆಡುವಂಥ ಕಾರ್ಯಕ್ರಮ ಹಾಕಿ ಒಂದು ಮಾದರಿಯಾಗಿ ಕಾರ್ಯಕ್ರಮವನ್ನು ಹಾಕಿದರು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ 2.5 ಲಕ್ಷ ಕೋಟಿ ಟನ್ನು ಕಬ್ಬು ಬೆಳೀತಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕರ್ನಾಟಕ ಅರಣ್ಯ ಇಲಾಖೆ, ಕುಂದಾಪುರ ಪ್ರಾದೇಶಿಕ ಅರಣ್ಯ ವಿಭಾಗ, ವೇಣೂರು ವಲಯത്തെ കൂടാട്ടത്തിൽ 10 ലാഖ് ഫലത്തെ തൈനട്ട് ലേസുക്ക് തുടക്ക കൊടുത്തത് അയാൾ മുന്നിട്ട്. മിർഗത്തുക്ക് കാട് ആധാരായിരു ആയെങ്ക ആൾമാർ മരമട്ടരെ കൊത്തിയെങ്ക് മിർഗത്തുക്ക് തിന്നുകില്ല ಅಂಟು ರಾಯತ್ತಿಗೆ ಬಂತ ಆಲ್ಮಾರಿಗೆ ಎಡಂಗೇರಾಕ್ರು. അങ്ങനെ ആയതിൽ ಕಾಡು ಮಿರ್ಗತ್ತಿಗೆ ಮಾತ್ರ ಅಲ್ಲ ಅಂಟು ಆಲ್ಮಾರ್ಗು ಬೇನವರು ಆಲ್ಮಾರು പിന്നെ ಮಿರ್ಗತ್ತೆ ನಡುಲು ಎದುರು ಎಡಂಗೇರು ಆಯ್ದುಕೊಂಡು ಕಲಿഞ്ഞ ಬಟ್ಟ 20 ಕೋಟಿ ರೂಪಾಯಿ ಪರಿಹಾರ ಕೊಡ್ಕೊನಾಯ್ತು ಬಂತು ಅಂಟು ಅಯಾಲು ತೆರಿಪಾಟಿತ್ತು. ಆದರೆ ಅದರಿಂದ ಆಕ್ಸಿಜನ್ ಸಿಗ್ತದೆ ಅಂತ ನಮಗನಿಸ್ತದೆ. ಆದರೆ ಗಿಡಗಳನ್ನು ನೆಡೋದ್ರಿಂದ ಹೆಚ್ಚಿನ ಆಕ್ಸಿಜನ್ ಸಿಗ್ತೈತಿ. ನಾವು ಅವತ್ತು 3 ವರ್ಷದಿಂದ ತಿಳ್ಕೊಂಡು ಇವತ್ತು ಗಿಡ ಮರಗಳನ್ನು ನಡೆಸುವಂಥ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ವಿ. ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಮ್ಮ ಹಿಡಕಲ್ ಡ್ಯಾಮ್ ಬಂದು ನೋಡಿದರೆ 1 ಲಕ್ಷ ಗಿಡಗಳನ್ನ ನಾವು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು 21ನೇ ತಾರೀಕು ಯೋಗ ಮಾಡೋ ಜೊತೆಗೆ ಗಿಡಗಳು ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 1 ಲಕ್ಷ ಗಿಡಗಳನ್ನ ಇವತ್ತು ನೆಟ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಇದರ ಅರ್ಥ ನಾವು ಬರೀ ಕಬ್ಬಿನಿಂದ ನಮ್ಮ ಆಕ್ಸಿಜನ್ ಸಿಗ್ತೈತೆ ಅನ್ನೋದು ಏನಿತ್ತು ಲೇಸರೆ ತಲೆಮೂಪ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮುಂಡಿತ್ತು. ಕಾಡಿಲಿಕ್ರೆ ಮರತ್ತಲು ಉಂಡವರೆ ಪಾಲತೆ ಮಿರ್ಗತ್ತಿಗೆ ಸೊದಕ ಹಾಕಿಂಗ್ ಮಿರ್ಗ ರಾಯತ್ತಿಗೆ ಬಂತ ಆಲ್ಮಾರ್ಗೆ ಎಡಂಗೇರಾಕ್ರೆ ನಿಪ್ಪಾಟಕ್ಕೆ ಸಾಧ್ಯ ಅವರು ಚಂತು. ಏನು ಮಾಡಬೇಡಿ, ದುಡ್ಡು ಕೊಡಿ ಸಾಕು ಅಂತ ಪರಿಹಾರ ಕೊಡುವಂಥದ್ದು ಒಂದೇ ಉದ್ದೇಶ ಆಗಿದ್ದರೆ ಸರ್ಕಾರ ಬಜೆಟ್ ಹೆಚ್ಚು ಮಾಡ್ತಾ ಹೋಗಿ ಬಜೆಟ್ನಲ್ಲಿ ಪರಿಹಾರ ಕೊಡ್ತಾ ಹೋಗಬೇಕು. ಆದರೆ ಈ ಕಾಡು ಪ್ರಾಣಿಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅವುಗಳಿಗೆ ಕೂಡ ಬದುಕುವ ಅವಕಾಶವನ್ನು ಕೊಡಬೇಕು. ನಾನು ಮೊನ್ನೆ ಭಾಷಣದ ಹೇಳಿದಾಗೆ ಬದುಕು ಮತ್ತು ಬದುಕಗೊಡು, ಲೀವ್ ಆ್ಯಂಡ್ ಲೆಟ್ ಲೀವ್, ಜೀವೋ ಒರ್ಜಿನದು ಅನ್ನುವಂಥ ಒಂದು ಸಂದೇಶ ಇದೆ. ಹಾಗಾಗಿ ನಾವೇ ಎಷ್ಟು ಬದುಕಲಿಕ್ಕೆ ಆಸೆ ಪಡ್ತೇವೋ ಹಾಗೆ ಪ್ರಾಣಿಗಳು ಕೂಡ ಬದುಕಲಿಕ್ಕೆ ಆಸೆ ಪಡ್ತವೆ. ಆಹಾರ, ನಿದ್ರಾ, ಭಯ, ಮೈಥುನ ಅಂತ 4 ವಿಷಯಗಳು ಕಣ್ಣಿಗೆ ಕಾಣುವ ವಸ್ತು ಆನೆಯಿಂದ ಹಿಡಿದು ಆಟಮ್, ಕಣ್ಣಿಗೆ ಕಾಣದಂಥ ಬಹಳ ನಮ್ಮ ರಕ್ತ ಕಣದಲ್ಲಿರುವಂಥ ಕ್ರಿಮಿಕೀಟಗಳಿಗೆ ಕೂಡ ಸಂಬಂಧಪಟ್ಟ ಹಾಗೆ ಆಹಾರ, ನಿದ್ರೆ, ಭಯ ಮತ್ತು ಸಂತಾನೋತ್ಪತ್ತಿ 4 ಸಾಮಾನ್ಯವಾಗಿರ್ತಕ್ಕಂಥ ಪ್ರಜ್ಞೆಗಳು. ಪ್ರಾಣಿಗಳಿಗೆ ಕೂಡ ಭಯ ಇದೆ ನೋಡಿ. ಯಾರು ಮೊನ್ನೆ ಹೇಳ್ತಿದ್ರು ಕಥೆಯಲ್ಲಿ, ಕಾಡಿಗೆ ಹೋದರೆ ಹುಲಿಯನ್ನು ನೋಡಿ ನಾವು ಓಡಬೇಕಾದಿಲ್ಲ, ಅವೇ ನಮ್ಮನ್ನು ನಮ್ಮ ನೋಡಿ ಓಡ್ತವೆ. ಯಾಕೆ ಅವು ಗೊತ್ತಾಗಿದೆ ನನ್ನ ಪ್ರಥಮ ಶತ್ರು ಮನುಷ್ಯ, ಕಾಡು ಪ್ರಾಣಿಗಳಲ್ಲ ಅಂತ. ಹಾಗಾಗಿ ಎಲ್ಲ ಕಾಡಿನಲ್ಲಿರುವಂಥ ಪ್ರಾಣಿಗಳು ಕೂಡ
ಒಬ್ಬ ಶತ್ರು ಇದ್ದಾನೆ ಅಂತ ಗೊತ್ತಾಗಿದೆ. ಅವನು ಯಾರು ಅಂದರೆ ಮನುಷ್ಯ ಅಂತ ಹೇಳಿ, ಏನಾದರೂ ಮಾಡಿ ನಮ್ಮನ್ನು ಹಿಂಸೆ ಮಾಡ್ತಾನೆ, ನಾಶ ಮಾಡ್ತಾನೆ ಅಂತ ಭಯ ಇದೆ ಅಂತ. ಹಾಗಾಗಿ ಇವತ್ತು ನಾವು ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಏನು ಮಾಡಬೇಕು? ನಮ್ಮ ರತ್ನ ಮಾನಸ ಅಂತ ಒಂದು ಹಾಸ್ಟೆಲ್ ಇದೆ ಉಜಿರೆಯಲ್ಲಿ. ಆ ಹಾಸ್ಟೆಲ್ನಲ್ಲಿ 10 ಎಕರೆಯಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳು ತರಕಾರಿ, ಹಣ್ಣು ಹಂಪಲ ಇದನ್ನು ಬೆಳೆಸ್ತಾರೆ. ಒಂದು ಬಾರಿ ನಾನು ಅಲ್ಲಿಗೆ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಕಾಶ್ಮೀರ್ ಮ್ಯಾನೇಜರ್ಸ್ ಅಂತ ಹೇಳಿ ಅಲ್ಲಿಯ ವಾರ್ಡನ್ ಇದ್ದರು. ಅವರೇನು ಮಾಡಿದ್ರು, ನನಗೆ ಹೇಳಿದರು, ಸರ್ ಇಲ್ಲಿ ಈ ಕೃಷಿ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳು, ಆದರೆ ಒಳ್ಳೆ ಫಸಲು ಬಂದು ಇನ್ನೇನು 2 ದಿವಸ ಬಿಟ್ಟ ಮೇಲೆ ನಾವು ಕೊಯ್ತೇವೆ, ಅದು ಪಕ್ವವಾಗ್ತದೆ, ಪೂರ್ತಿ ಬೆಳೆದಿದೆ ಅಥವಾ ಹಣ್ಣಾಗಿದೆ ಅಂತ ಆಗುವಾಗ ಕಾಡು ಪ್ರಾಣಿಗಳು ಬಂದು ತಿಂತವೆ, ಮೊಲ ಹಕ್ಕಿಗಳಂತ. ಏನು ಮಾಡು? ಅದಕ್ಕಾಗಿ ಒಂದು ಆಲೋಚನೆ ಮಾಡಿದ್ದೇನೆ ಸರ್. ಏನು, ನೀರು ಹರಿದು ಹೋಗುವಂಥ ಹಳ್ಳ ಇದೆ, ಹಳ್ಳದಲ್ಲಿ ಒಂದು ಬಾಯಿ ಇದೆ, ಆ ಬಾಯಿಯಿಂದಲೇ ಪ್ರಾಣಿಗಳೆಲ್ಲ ಬರ್ತವೆ ಅಂತ ಗೊತ್ತಾಗಿ ಅಲ್ಲೇ ನಾನು ಇದು ಎಂಥದ್ದು ನಮ್ಮ ತರಕಾರಿಗಳನ್ನು ಅಲ್ಲೇ ಹಾಕಿದ್ದೇನೆ. ಮುಳ್ಳು ಸೌತೆಕಾಯಿ ಮತ್ತು ಅಲ್ಲೇ ಅದು ಅವಕ್ಕೆ ಪ್ರಾಣಿಗಳಿಗೆ. ಹಾಗಾಗಿ ಪ್ರಾಣಿಗಳು ಬಂದು ಆ ಹಳ್ಳದ ಹತ್ರ ಇರುವಂಥ ತರಕಾರಿಗಳನ್ನು, ಹಣ್ಣು ಹಂಪಗಳನ್ನು ಹಾಗೆ ಹೋಗಿಬಿಡ್ತವೆ ಸರ್, ಒಳಗೆ ಬರೋದಿಲ್ಲ ಅಂತ. ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ, ವಿಧಾನ ಪರಿಷತ್ ಶಾಸಕ ಪ್ರತಾಪ್ ಸಿಂಹ ನಾಯಕ್, ಹೊಸಂಗಡಿ ಗ್ರಾಮ ಪಂಚಾಯತ್ ತಲೆಮುಪ ಕರುಣಾಕರ ಪೂಜಾರಿ, ಮೈಕಾಲ ವೃತ್ತ ಸುರೂತೆ ಅರಣ್ಯಾಧಿಕಾರಿ ಪ್ರಕಾಶ್ ಎಸ್ ನಟಲ್ಕರ್, ಕುಂದಾಪುರ ಅರಣ್ಯಾಧಿಕಾರಿ ಆಶೀಶ್ ರೆಡ್ಡಿ, ಮೈಕಾಲ ಜನ್ನಾಮತ್ತೆ ಅರಣ್ಯಾಧಿಕಾರಿ ದಿನೇಶ್, ಮೂಡಬಿದಿರೆ ಜನ್ನಾಮತ್ತೆ ಅರಣ್ಯಾಧಿಕಾರಿ ಸತೀಶ್, ಶೀಲಾ ಉಮೇಶ್ ಕತ್ತಿ, ಪಡ್ಯಾರು ಶ್ರೀ ಕ್ಷೇತ್ರತೆ ಧರ್ಮದರ್ಶಿ ಜೀವಂದರ ಕುಮಾರ್, ವೇಣೂರು ವಲಯ ಅರಣ್ಯಾಧಿಕಾರಿ ಮಹಿಂ ಜನ್ನು ಇಂಗೈನಾರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುರೂತೆ ನಿರ್ದೇಶಕ ಡಾಕ್ಟರ್ LH ಮಂಜುನಾಥ್ ಬಿರ್ನರ್ಗ್ ಮರ್ಹಬ ಚಂತು, ನಿರ್ದೇಶಕ ಸತೀಶ್ ಶೆಟ್ಟಿ ನಂಜಂತು, ವಿವೇಕ್ ಪಾಯಸ್ ಪಿನ್ನೆ ಯಶವಂತ ಎಸ್ ಲೆಸ್ನರ ಪಾಟಿಯಾರು. ಈ ಲೇಸಲು ಮಾಧವ್ ಉಳ್ಳಾಲ್ ಪಿನ್ನೆ ರಾಮಕೃಷ್ಣ ಭಟ್ ಪೆರಿಂಜ ಇಂಕ್ ಚಮ್ಮನ ನಡ್ನತ್ತು. ಕೇಂದ್ರ ಪಿನ್ನೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಉಂಡು. ಈ ಸರ್ಕಾರ ಆಲ್ಮಾರ್ಗ್ ಬೇರೆ ಬೇರೆ ನಮ್ಮಂತಲು ಎದುರೈತ್ ಆಡಳಿತ ನಡಪಾಟಂಡು ಚಂತು ಪೆಣ್ಣಿಂಗಲೇ ಕಾಂಗ್ರೆಸ್ ತರಪುಲು ತೊಕ್ಕೋಟ್ಲು ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಪೆಣ್ಣಿಂಗ ಮಾತ್ರ ಇನ್ನೆದುವರು ವಿಶೇಷ ಐತಿಂತು. ಕಾಂಗ್ರೆಸ್ ಜಾತಿ ದೀನು ಪಕ್ಷ ಚೊಲ್ಲುರೆ ಭೇದ ನೋಕಂಡು ದೇಶತೆ ಆಲ್ಮಾರಿ ಮುನ್ನಲ್ಕೊಂಡೊಂಡಿಂತು. ಆಯಂಗೆ 20 ಕೇಂದ್ರ ಪಿನ್ನ ರಾಜ್ಯತೆ ಬಿಜೆಪಿ ಸರ್ಕಾರ ಆಲ್ಮಾರ್ಗೆ ಎದುರಾಯಿತು ದರ್ಬಾರ್ ಹಾಕೊಂಡುಂಡು. ರಾಜ್ಯತೆ ಸ್ಕೂಲ್ಲೆ ಬುಕ್ಕುಲು ಮಹಾನ್ಮಾರ್ರೆ ಬಿಸಯ ಎಡ್ತುತ್ತು ಹೆಡಗೇವಾರ್ ಸಾವರ್ಕರ್ರೆ ಬಿಸಯತೆ ಮಕ್ಕಳ ಮನಸ್ಸಿಗೆ ನೊರಚಿತ್ತು. ಮಕ್ಕಳ ಮನಸ್ಸರೆ ಕೇಸರಿ ಆಕ್ರೆ ಕೋಸಿಸ್ ಹಾಕೊಂಡುಂಟು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ರೆ ಪಿರಾಕ್ರೆ ತಲೆಮುಪ್ಪಾಯಿ ಮಮತಾ DS ಗಟ್ಟಿಸಂತು. ಮೈಕಾಲ ವಿಧಾನಸಭಾ ಕ್ಷೇತ್ರತೆ ಅಡಿಲುಲ್ಲೆ ಉಳ್ಳಾಲ ಪಿನ್ನೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಪೆಣ್ಣಿಂಗಲೆ ಘಟಕತ್ತೆ ಕೂಡಾಟത്തിൽ ಬೆಲೆ ಯಾರ ಆಯದಕ್ಕೆ ಕೇಂದ್ರ ಪಿನ್ನ ರಾಜ್ಯ ಸರ್ಕಾರತೆ ಆಲ್ಮಾರ್ ಎದುರಾಯಿ ದರ್ಬಾರ್ ನಡಪಾಟ್ರದ ಎದುರುಚಿತ್ತು. ತೊಕ್ಕೊಟೂರು ನಡ್ನೆ ಪ್ರತಿಭಟನೆಯಲ್ಲಿ ಮಮತಾ ಗಟ್ಟಿ ಮುಂದಿತ್ತು. ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕರಿಸಿದರು. ಇವರು ಹೇಳಿದಂತಹ ಪ್ರತಿಯೊಂದು ಯೋಜನೆಗಳು ಇವರು ಯಾವುದೆಲ್ಲ ಬಿಜೆಪಿಯವರು ಪ್ರಣಾಳಿಕೆಯಲ್ಲಿ ಹಾಕಿದ್ರು ಅದು ಒಂದನ್ನು ಕೂಡ ಒಂದೇ ಒಂದು ಅಂಶವನ್ನು ಕೂಡ ಅಧಿಕಾರಕ್ಕೆ ಬಂದು ಈ ಬಿಜೆಪಿಯವರು ಮಾಡಲಿಲ್ಲ. ಜನರಿಗೆ ಸುಳ್ಳನ್ನೇ ಹೇಳಿದ್ರು. ಎಲ್ಲಿ ಹೋದ್ರು ಕೂಡ ಸುಳ್ಳನ್ನೇ 100 ಬಾರಿ ಸುಳ್ಳು ಹೇಳಿ ಸತ್ಯ ಹೇಳುವಂತಹ ಈ ಬಿಜೆಪಿಯವರು ಯಾವ ಬಡವನಿಗೂ, ಯಾವ ಕೃಷಿಕನಿಗೂ, ಯಾವ ರೈತನಿಗೂ, ಯಾವ ಒಬ್ಬ ಜನಸಾಮಾನ್ಯನಿಗೂ, ಯಾವ ಒಬ್ಬ ಅಲ್ಪಸಂಖ್ಯಾತನಿಗೂ, ಒಬ್ಬ ಮಹಿಳೆಯರಿಗೂ ಯಾವುದೇ ಒಂದು ಅತ್ಯುತ್ತಮ ಕಾನೂನನ್ನ ಈ ದೇಶದಲ್ಲಿ ತರದೆ ಇವತ್ತು ದೇಶ ಜನರಿಗೆ ಬದುಕಲಿಕ್ಕೆ ಕಷ್ಟ ಆಗಿದೆ ಅನ್ನೋದನ್ನು ಕೂಡ ಇವತ್ತು ನಾವು ಕೇಳ್ತಾ ಇದ್ದೇವೆ. ಇವತ್ತು ನೀವು ಕೇಳುವವರ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಬಿಜೆಪಿಯ ವಿರುದ್ಧ ಪ್ರತಿಭಟಿಸ್ತಾ ಇಲ್ಲ. ಪ್ರತಿಯೊಬ್ಬ ಸಾರ್ವಜನಿಕ ಬಂಧು ಕೂಡ ಇವತ್ತು ಈ ಬಿಜೆಪಿಯ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವರು ಅಧಿಕಾರಕ್ಕೆ ಬರುವಾಗ ಹೇಳಿದ್ರು ಈ ದೇಶದ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಉದ್ಯೋಗವನ್ನ ಕೊಡ್ತೇವೆ, ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗವನ್ನ ನೀಡ್ತೇವೆ ಅಂತೇಳಿ ಬಿಜೆಪಿಯವರು ಸುಳ್ಳು ಹೇಳಿದ್ರು. ಜನ್ ಧನ್ ಯೋಜನೆಯನ್ನ ತರ್ತೇವೆ ಅಂತ ಹೇಳಿದ್ರು. ರೈತರಿಗೆ ಅತ್ಯುತ್ತಮ ಕಾನೂನು ತರ್ತೇವೆ ಅಂತ ಹೇಳಿದ್ರು. ಮಹಿಳೆಯರಿಗೆ ಈ ದೇಶದಲ್ಲಿ ಬದುಕ್ತಕ್ಕಂತ ಸ್ವಾಭಿಮಾನದಿಂದ ಬದುಕ್ತಕ್ಕಂತ ಜೀವನವನ್ನ ಕೊಡ್ತೇವೆ ಅಂತ ಹೇಳಿದ್ರು. ಪ್ರತಿಯೊಂದು ಬೆಲೆ ಏರಿಕೆ ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು ಏನಾಯ್ತು? ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಯಿತು? ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇದ್ದಂತಹ ಗ್ಯಾಸ್ ಬೆಲೆ 350 ರೂಪಾಯಿ ಇತ್ತು. ಮನಮೋಹನ್ ಸಿಂಗ್ ಒಬ್ಬರು ಅರ್ಥಶಾಸ್ತ್ರಜ್ಞನಾಗಿ ಈ ದೇಶವನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೋದ್ರು. ಎಲ್ಲಕ್ಕೂ ಕೂಡ ಬಡವರಿಗೆ ಎಲ್ಲರಿಗೂ ಕೂಡ
ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಹಾಕಿಕೊಡುವುದರ ಮೂಲಕ ಈ ದೇಶದಲ್ಲಿ ಸುಮಾರು 14 ಕೋಟಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿ ಕೊಟ್ಟವರು ನಮ್ಮ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ. ಇವರು ಬಂದ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಯುವಕರಿಗೆ ಹಾಕಲಿಲ್ಲ. ಈಗಾಗಲೇ ಹೇಳಿದ್ರು ಸುರೇಖಾ ಚಂದ್ರಾಸ್ರವರು ಅಗ್ನಿಪಥ್ ಅಂತ ಯೋಜನೆ. ಇವತ್ತು ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಒಂದು ಸುಲಲಿತವಾಗಿ ಬದುಕ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಮ್ಮ ದೇಶದ ರಕ್ಷಣಾ ಪಡೆ. ತಾಲೂಕು ಪಂಚಾಯತ್ ಪಿರಾಕ್ರೆ ಸದಸ್ಯಾಯಿ ಪದ್ಮಾವತಿ ಪೂಜಾರಿ ಮುಂದಿತ್ತು ഇന്ന് ഞങ്ങളെ രായത്തിൽ പാവത്തെങ്കൂറോ അവക്കെട്ട് പാട്ടവും ആയോണ്ടില്ല എന്ന് ചൊന്നെങ്കിൽ അവക്കെട്ട് പാട്ടവും പൊയ്യെ കിട്ടിയോണ്ടില്ല. ഒരു ലോഡ് പൊയ്യെ 2000 ഉറുപ്പ്യക്ക് ഔത്തെ ബായൽ ഗീഡ്രാണ്ട് ആറാ ചൊന്നാറ് ആയെങ്കിൽ അയാൾ ചൊന്നെ പോലെ ഇത്തരത്തോളം 6 ജാൽഗും പൊയ്യെ ബന്തില്ല തമാശ കാട്ടി ഇല്ല് കട്ടറ പോണ്ട പൊയ്യെ ഇജ്ജി പൊയ്യെಗಳಂಚನೆ 6000 7000 ಇತ್ತಿನ പൊയ്ಯಗತ್ತೆ 15000 ഉണ്ട് ಅಂಚನೆ ಏರಾವರಿ ಬಂತಿಗೆ ನಿಕಲ್ಲ ಇಲ್ಲ ಬಾಕಿಗೆ 2000 പൊയ്യെ ಕಂತು ಪಾಡುವೆಂದು ಅಂಚನೆ ಎಂಕಲ್ಲ ಇಲ್ಲ ಬಾಕಿಗೆ ಇನಿಮುಟ ಬೈದಜಿ ಯಾನ್ಲ ಒಂದು ಇಲ್ಲು ಕಟ್ಟೊಂದುಲ್ಲೇನು ಅಂಚಿತಿನ ನಂಗೆ ಬಿಜೆಪಿ ಸರ್ಕಾರ ಬೋಡ ಇಂಚಿತಿನ ಬಿಜೆಪಿ ಸರ್ಕಾರ ಬೋಡ ಬಿಜೆಪಿಗೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ಕಾಂಗ್ರೆಸ್ ಡಾಕ್ಟರ್ ಮಾರಿ ಘಟಕದ ತಲೆಮೂಪಾಯಿ ಡಾಕ್ಟರ್ ಸುರೇಖಾ, ಉಳ್ಳಾಲ ನಗರಸಭೆ ತಲೆಮೂಪ ಚಿತ್ರಕಲಾ ಸದಸ್ಯರಾಯ ಸ್ವಪ್ನ, ಭಾರತಿ, ವೀಣಾ ಶಾಂತಿ ಡಿಸೋಜ, ತಾಲೂಕ್ ಪಂಚಾಯತ್ ಪಿರಾಕ್ರೆ ಸದಸ್ಯ ವಿಲ್ಮಾ ಡಿಸೋಜ, ಕೋಣಾಜ ಗ್ರಾಮ ಪಂಚಾಯತ್ ತಲೆಮೂಪ ಚಂಚಲಾಕ್ಷಿ, ಕೋಟೇಕರ್ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮೂಪ ರೇಣುಕಾ ಶೆಟ್ಟಿ, ಪುದು ಗ್ರಾಮ ಪಂಚಾಯತ್ ಜಂಡಾಮತಿ ತಲೆಮೂಪ ಲಿಡಿಯಾ, ಪಜೀರ್ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮೂಪ ಫ್ಲೋರಿನ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪೆಣಿಗಲ ಘಟಕದ ಪಿರಾಕ್ರೆ ತಲೆಮೂಪ ದೇವಕಿ ಆರ್ ಉಳ್ಳಾಲ್, ನೇದಕ್ಕಮಾರೈ ಶಾಂತಲಾ ಗಟ್ಟಿ, ವೃಂದಾ ಪೂಜಾರಿ, ಕಲಾವತಿ, ಪದ್ಮಾವತಿ ಪೂಜಾರಿ, ದಮಯಂತಿ, ರಜಿಯಾ ಬಾನು, ಮಿನಾಜ್, ನುಸ್ರತ್, ನಂದಿನಿ, ಹೇಮಾ, ಶಾಲಿನಿ ಶೆಟ್ಟಿ, ಸೆಫಿಯಾ, ಅನಿತಾ ಡಿಸೋಜಾ, ಐರಿನ್ ಡಿಸೋಜಾ, ಲತಾ ವಿಶ್ವನಾಥ್ ತಲಪಾಡಿ, ಜೆಸಿಂತಾ, ವಾರಿಜ, ಸುಗಂಧಿ ಇన్నారు. ತಾಲೂಕ್ ಪಂಚಾಯತ್ ಪಿರಾಕ್ರೆ ಸದಸ್ಯಾಯಿ ಸುರೇಖಾ ಚಂದ್ರಹಾಸ್ ಲೇಸ್ ನಡಪಾಟಿ. ಕೋಣಾಜ ಗ್ರಾಮത്തെ ಅಸೆಗಲುಲ್ಲೆ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಲೆ ತೊಡಕತೆ ನಡುತ್ತು ಈ ಲೇಸಲು ಮಕ್ಕಳೇ ಔತರಂಗ ಪಿನ್ನ ಮಾಸ್ಟರ್ಮಾರೆ ಸಭೆ ನಡೆತ್ತು. ಕೋಣಾಜ ಗ್ರಾಮത്തെ അസൈഗോളിയിലെ മൊറാർജി ദേശായി വസതി സ്കൂൾ പിന്നെ മൊറാർജി ദേശായി PU കോളേജിൽ മാസ്റ്റർമാർ പിന്നെ മക്കളെ ഔത്തങ്ങളെ സഭೆ അതേപോലെ 2022-23 ವರ್ಷത്തെ ಸ್ಕೂಲ್ಲೆ ತೊಡಕತೆಲೆ ನಡೆಯಿತು. ಶಾಸಕ ವಿಧಾನಸಭೆಯ ಕಾಂಗ್ರೆಸ್ ಪಕ್ಷದ ಜಂಡಾಮತೆ ತಲೆಮೂಪ UT ಖಾದರಿಯಲ್ಲಿ ಮೂಪತಾನത്തിൽ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಾದರ್ ಮುಂಡಿತು ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ ಗುಬೆನ್ಮಾಯಿ ವ್ಯವಸ್ಥೆ ಹಾಕಿತ್ತು. ಉಯರ್ಚೆತ್ತಿಗೆ ಮೊದಲು ಕೊನರು ಕೋಸಿಸಾಕ್ರೆ ಈ ವರ್ಷ PU ಕಾಲೇಜ್ ಎಲ್ಲ ಮಕ್ಕ ಪಾಸ್ ಆಗಿ 10ನೇ ಕ್ಲಾಸ್ ರಾಜ್ಯದಲ್ಲಿ ಜಂಡಾಮತ್ತೆ ನಂಬರ್ಲುಂಡು. ಈ ವರ್ಷ CBSE ಪಡಿಪು ತೊಡಗಿರು. ಇದರ ಲಾಭ ಎಲ್ಲ ಮಕ್ಕ ಎಟ್ಟೋಲು ಉಂಟು ಜಂತು. ಬಹುಶಃ ನಿಮ್ಮ ಭವಿಷ್ಯ ಅತ್ಯಂತ ಉಜ್ವಲ ಆಗಲಿ, ಮುಂದಿನ ದಿನದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ತಾವು ಕಾಣಬೇಕು ಮತ್ತು ಅದಕ್ಕೆ ಶ್ರಮ ಪಡಬೇಕು. ನಿಮ್ಮ ಯಶಸ್ಸಿಗೆ ಮತ್ತು ಎಲ್ಲ ವಿದ್ಯಾರ್ಥಿ ಪಾಸ್ ಆಗಿದೆ ಅವರಿಗೆ ಯಶಸ್ಸಿಗೆ ಸಹಕರಿಸಿದಂಥ ಶಿಕ್ಷಕ ವರ್ಗ ಮತ್ತು ಶ್ರಮಪಟ್ಟ ಪೋಷಕರಿಗೆ ಯಾವ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ ಇತರ ಪೋಷಕರೆಲ್ಲರೂ ಕೂಡ ಮಾದರಿ ಆಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅತ್ಯಂತ ಸಂತೋಷ. ಸರ್ಕಾರ ಒಂದು ಯೋಜನೆ ಹಮ್ಮಿಕೊಂಡ ಸಂದರ್ಭ ಬಹುಶಃ ಸರ್ಕಾರ ಇವತ್ತು ಈ ರೀತಿಯ ದೂರದರ್ಶನದ ಕಾರ್ಯಕ್ರಮ ಅವತ್ತಿನಿಂದಲೂ ಪ್ರಾರಂಭ ಯಾಕೆ ಮಾಡಿದೆ ಅಂತ ಹೇಳಿದರೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ.
ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಮಂತ್ರಿಗಳು ಬಲಿಷ್ಠ ಆದ್ರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳ ಅಥವಾ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠರಾದ್ರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿಗಳು ಬಲಿಷ್ಠವಾದಾಗ ಮಾತ್ರ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾದ ಶಿಕ್ಷಣವನ್ನು ಇವತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವುದು. ಆದಾಗ ನಿಮ್ಮ ಏನಾದ್ರು ಶಿಕ್ಷಣ ತಾಯಿ ಮಾಡ್ಕೊಳ್ತಿದ್ರ, ನಿಮ್ಮ ಶಿಕ್ಷಣ ನಂತರ ನೀವು ಆಲೋಚನೆ ಮಾಡಬೇಕು. ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಮಾತ್ರ ಉತ್ತಮವಾದ ಶಿಕ್ಷಣ ಪಡೆದ ನಂತರ ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾಡ್ಕೊಳ್ಳುವ ವ್ಯಕ್ತಿತ್ವವನ್ನು ಈಗಿಂದಲೇ ಪ್ರಾರಂಭ ಮಾಡಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹರೇಕಳ ರಾಮಕೃಷ್ಣ ಸ್ಕೂಲ್ ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ರೈ ಕಲ್ಲಿಮಾರ್ ಮಕ್ಕಳು ಪಿನ್ನ ಮಕ್ಕಳ ಔತ್ಯಂಕ್ ಪಡಿಪುರ ವಿಷಯത്തിൽ ವಸಿಯತ್ ಚೊಂತು ಈ ಲೇಸಲು ಸಾಧನೆಯಾಕೆ ಮಕ್ಕಳು ಚಮ್ಮನ ನಡ್ನುತ್ತು ಕೋಣಾಜ ಗ್ರಾಮ ಪಂಚಾಯತ್ ತಲೆಮುಪ್ಪ ಚಂಚಲಾಕ್ಷಿ ಪಿರಾಕ್ರೆ ತಲೆಮುಪ್ಪಾಯೆ ನದರ್ಸಾ ಪಟ್ಟೋರಿ ಅಚ್ಯುತಗಟ್ಟಿ ಪಂಚಾಯತ್ ಸದಸ್ಯ ದೇವಣ್ಣ ಶೆಟ್ಟಿ ಅಲ್ಪಸಂಖ್ಯಾತ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಅಧಿಕಾರಿ ಅಂಜನಪ್ಪ ತಾಲೂಕು ಅಧಿಕಾರಿ ಮಂಜುನಾಥ PU ಕಾಲೇಜ್ ಪ್ರಿನ್ಸಿಪಾಲ್ ಮಹಾಬಲೇಶ್ ಹೈಸ್ಕೂಲ್ ಬೆಲೆ ಮಾಸ್ಟರ್ ನಾಗರಾಜ್ ರೆಡ್ಡಿ ಇಂಗೈನಾರ್. ಈ ವಾರ್ತೆ ಬ್ಯಾರಿ ವಾರ್ತೆ ಗುಡೆಗ್ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇರತೆ ನಿಂಗಲೆ ಮುನ್ನಲ್ ಬಂಡ ಅತ್ತ ನೋಕೊಂಡಿಕ್ಕರು ನಂಗಲೆ ನಿಂಗಲೆ ಪಿರ್ಸತ್ತೆ ಚಾನೆಲ್ ಪೋಸಕರಲ್ಲ.